90 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಿದ್ದಂತಹ ಬಸ್ಸಿನಲ್ಲಿ ಡ್ರೈವರೇ ಮಲಗಿದ್ದ ಅಂದ್ರೆ ಆ ಬಸ್ಸಿನಲ್ಲಿ ಇದ್ದಂತಹ ಪ್ರಯಾಣಿಕರ ಗತಿ ಏನಾಗಿರಬಹುದು? ಮುಂದೆ ಆ ಬಸ್ಸಿಗೆ ಏನಾಯಿತು, ಆ ಡ್ರೈವರ್ಗೆ ಏನಾಯಿತು, ಅದರಲ್ಲಿ ಕೂತಿರುವಂತಹ ಪ್ರಯಾಣಿಕರ ಗತಿ ಏನಾಯಿತು? ಈ ಎಲ್ಲ ಮಾಹಿತಿ ನಿಮಗೇನಾದರೂ ಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ನೀವು ನ್ಯೂಸ್ ಪೇಪರ್ಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಕೇಳಿರಬಹುದು, ಬಸ್ಸಿಗೆ ಟೆಂಪೋ ಡಿಕ್ಕಿ ಹೊಡೆದು 10 ಜನರ ಸಾವು, ಟ್ರಕ್ಕಿಗೆ ಆಟೋ ರಿಕ್ಷಾ ಡಿಕ್ಕಿ ಹೊಡೆದು ಚಾಲಕನ ಸಾವು. ಹೌದು, ಇಂತಹ ದುರ್ಘಟನೆಗಳು ಹೆಚ್ಚಾಗಿ ನಡೆಯುವುದೇ ಬೆಳಗಿನ ಜಾವದ ಸಂದರ್ಭದಲ್ಲಿ, ಅದು ಕೂಡ ಬೆಳಿಗ್ಗೆ 3 ಗಂಟೆಯಿಂದ 6 ಗಂಟೆ ಸಮಯದಲ್ಲಿ. ಈ ಒಂದು ಗಳಿಗೆ ನಿಜಕ್ಕೂ ತುಂಬಾನೇ ಡೇಂಜರಸ್ ಆಗಿರುತ್ತದೆ. ಕಾರಣ, ಈ ಸಮಯದಲ್ಲಿ ಗಾಡಿ ಓಡಿಸುವಂತಹ ಡ್ರೈವರ್ಗಳಿಗೆ ನಿದ್ದೆ ಎಳೆಯುತ್ತಾನೆ ಇರುತ್ತದೆ. ಆದರೂ ಕೂಡ ತಾವು ಹೋಗುತ್ತಿರುವ ಜಾಗಕ್ಕೆ ಬೇಗನೆ ಹೋಗಬೇಕೆಂದು ಡ್ರೈವರ್ಗಳು ನಿದ್ದೆಯನ್ನು ಲಕ್ಷಿಸದೆ ತಮ್ಮ ಗಾಡಿಗಳನ್ನ ಓಡಿಸುತ್ತಿರುತ್ತಾರೆ. ರಾತ್ರಿ ಡ್ರೈವ್ ಮಾಡುವಂತಹ ವಾಹನ ಚಾಲಕರು ಹೆಚ್ಚಾಗಿ ಮಧ್ಯಾಹ್ನದ ವೇಳೆ ಮಲಗಿಕೊಂಡು ರೆಸ್ಟ್ ಮಾಡಿ ರಾತ್ರಿ ಫ್ರೆಶ್ ಆಗಿ ಗಾಡಿಯನ್ನ ಓಡಿಸುತ್ತಾರೆ. ಆದ್ರೆ ಕೆಲವೊಮ್ಮೆ ದಿನಪೂರ್ತಿ ಗಾಡಿ ಓಡಿಸಿ ರಾತ್ರಿ ಕೂಡ ಹೆಚ್ಚಿನ ದುಡ್ಡಿಗೋಸ್ಕರ ಓವರ್ ಟೈಮ್ ಮಾಡಲು ಹೋಗಿ ಗಾಡಿಗಳನ್ನ ಓಡಿಸುತ್ತಾರೆ ಹಾಗೂ ದುರ್ಘಟನೆಗೆ ಒಳಗಾಗುತ್ತಾರೆ. ಕೆಲವೊಮ್ಮೆ ಡ್ರೈವರ್ಗಳು ತಾವು ಗಾಡಿ ಓಡಿಸುವಾಗ ಪಕ್ಕದಲ್ಲಿ ಯಾರನ್ನಾದರೂ ಕೂಡಿಸಿಕೊಂಡು ಮಾತನಾಡಿಕೊಂಡು ಗಾಡಿಯನ್ನು ಓಡಿಸುತ್ತಾರೆ. ಯಾಕಂದ್ರೆ ಕೆಲವೊಮ್ಮೆ ಒಬ್ಬರೇ ಗಾಡಿ ಓಡಿಸುತ್ತಾ ನಿದ್ದೆಗೆ ಜಾರು ಹೋಗುವ ಹಲವಾರು ಸಂದರ್ಭಗಳು ಇರುವುದರಿಂದ ಡ್ರೈವರ್ಗಳು ಹೀಗೆ ಮಾಡುತ್ತಾರೆ. ಇನ್ನು ಕೆಲವು ಡ್ರೈವರ್ಗಳು ಲೌಡ್ ಆಗಿ ಮ್ಯೂಸಿಕ್ ಅನ್ನು ಹಾಕಿಕೊಂಡು ಮ್ಯೂಸಿಕ್ ಅನ್ನ ಕೇಳುತ್ತಾ ಡ್ರೈವ್ ಮಾಡುತ್ತಾರೆ. ಒಂದು ವೇಳೆ ಆರಾಮವಾಗಿ ಯಾರೂ ಇಲ್ಲದೆ ಗಾಡಿಯನ್ನ ಓಡಿಸುತ್ತಾ ಇದ್ದರೆ ನಿದ್ದೆ ಎಳೆಯುವುದು ಸಹಜವೇ. ಇಂತಹದೇ ಒಂದು ಘಟನೆ ಹೈದರಾಬಾದ್ನಿಂದ ವಿಜಯಪುರಕ್ಕೆ ಹೋಗುತ್ತಿದ್ದಂತಹ ಒಂದು ಖಾಸಗಿ ಬಸ್ನಲ್ಲಿಯೂ ಕೂಡ ನಡೆದು ಹೋಗಿದೆ. ರಾತ್ರಿ 10 ಗಂಟೆ ಸುಮಾರಿಗೆ ಹೈದರಾಬಾದ್ ಬಿಟ್ಟಂತಹ ಆ ಬಸ್ಸು ಬೆಳಗ್ಗೆ 6 ಗಂಟೆ ಸುಮಾರಿಗೆ ವಿಜಯಪುರಕ್ಕೆ ಬರಬೇಕಾಗಿತ್ತು. ಅದು ರಾತ್ರಿ 11 ಗಂಟೆ 30 ನಿಮಿಷ. ಹೈದರಾಬಾದ್ನಿಂದ ಬಿಟ್ಟಂತಹ ಈ ಬಸ್ಸು 60 ಕಿಲೋಮೀಟರ್ ನಂತರ ಡ್ರೈವರ್ ಹಾಗೂ ಕ್ಲೀನರ್ ಒಂದು ಢಾಬಾದಲ್ಲಿ ನಿಲ್ಲಿಸಿ ಊಟವನ್ನು ಕೂಡ ಮಾಡಿದ್ದಾರೆ. ಆಮೇಲೆ 2 ಗಂಟೆ ಸುಮಾರಿಗೆ ಇನ್ನೊಂದು ಕಡೆ ಹೋಗಿ ಚಹಾ ಸೇವಿಸಿ ಮುಂದೆ ಬಸ್ ಅನ್ನ ಚಲಾಯಿಸಲು ಡ್ರೈವರ್ ಮುಂದಾಗಿದ್ದಾನೆ. ಚಹಾ ಕುಡಿದು ಅಷ್ಟೊತ್ತಿಗಾಗಲೇ ಆ ಕ್ಲೀನರ್ ಹಿಂದೆಗಡೆ ಹೋಗಿ ಮಲಗಿಬಿಟ್ಟಿದ್ದಾನೆ. ಮುಂದೆ ಸಿಂದಗಿ ಹತ್ತಿರ ಸುಮಾರು 4:15 ಗಂಟೆಗೆ ಡ್ರೈವರ್ 90 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬಸ್ ಅನ್ನು ಓಡಿಸುತ್ತಿದ್ದ. ಅದೇ ಸಮಯದಲ್ಲಿ ಸುರೇಶ್ ಅಮ್ಮಿನಭಾವಿ ಎನ್ನುವ ವ್ಯಕ್ತಿಗೆ ಮೂತ್ರ ವಿಸರ್ಜನೆ ಮಾಡಬೇಕೆಂದು ಸೀಟಿನಿಂದ ಎದ್ದು ಡ್ರೈವರ್ ಇರುವ ಕ್ಯಾಬಿನಿಗೆ ಬಂದಿದ್ದಾನೆ ಅಷ್ಟೇ. ಹೇಗೋ ಡ್ರೈವರ್ಗೆ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಗಾಡಿ ನಿಲ್ಲಿಸಿ ಮೂತ್ರ ವಿಸರ್ಜನೆ ಮಾಡಬೇಕೆಂದು ಡ್ರೈವರ್ ಹತ್ತಿರ ನೋಡಿದಾಗ ಡ್ರೈವರ್ ಸ್ಟೇರಿಂಗ್ ಹಿಡಿದು ಮಲಗಿಬಿಟ್ಟಿದ್ದ. ನೋಡಿ ಗಾಬರಿಯಾದ ಸುರೇಶ್ ಜೋರಾಗಿ ಚೀರಿಕೊಂಡಿದ್ದಾನೆ ಹಾಗೂ ಡ್ರೈವರ್ ಅನ್ನ ಎಬ್ಬಿಸಿದ್ದಾನೆ. ಇಲ್ಲದಿದ್ದರೆ ಆ ಬಸ್ಸು ಮುಂದೆ ಹೋಗಿ ದುರ್ಘಟನೆ ಆಗುತ್ತಿತ್ತೋ ಗೊತ್ತಿಲ್ಲ. ನಿಜಕ್ಕೂ ಹೇಳಬೇಕೆಂದ್ರೆ ಒಂದು ವೇಳೆ ಸುರೇಶ್ಗೆ ಮೂತ್ರ ವಿಸರ್ಜನೆ ಅರ್ಜೆಂಟ್ ಆಗಿರಲಿಲ್ಲ ಅಂದ್ರೆ ಆ ದಿನ ಕನಿಷ್ಠ ಪಕ್ಷ 30 ಜನ ಸಾವು ಗ್ಯಾರಂಟಿಯಾಗಿತ್ತು. ಇದನ್ನೇ ಅನ್ನೋದು ದೇವರು ಯಾವ ರೂಪದಲ್ಲಿ ಬಂದು ಜನರನ್ನು ಕಾಪಾಡುತ್ತಾನೆ ಅಂತ. ಸುರೇಶ್ಗೆ ಗೊತ್ತಿಲ್ಲ, ಒಳಗಿದ್ದ ಪ್ರಯಾಣಿಕರಿಗೂ ಗೊತ್ತಿಲ್ಲ ಎಷ್ಟು ಹೊತ್ತಿನಿಂದ ಈ ಡ್ರೈವರ್ ಆ ಸ್ಪೀಡಿನಲ್ಲಿ ಮಲಗಿಕೊಂಡ್ರೆ ವಾಹನವನ್ನ ಚಲಾಯಿಸುತ್ತಿದ್ದಾನೆ ಎಂದು. ಏನೇ ಆಗಲಿ ತಕ್ಕ ಸಮಯಕ್ಕೆ ಡ್ರೈವರ್ ಅನ್ನ ಎಬ್ಬಿಸಿ ಎಲ್ಲರನ್ನು ಪ್ರಾಣಾಪಾಯದಿಂದ ಪಾರು ಮಾಡುವುದಕ್ಕೆ ಆ ಡ್ರೈವರ್ ಸುರೇಶ್ ಅಮೀನ್ ಭಾವಿಯವರಿಗೆ ಚಿರಋಣಿಯಾಗಿದ್ದಾನೆ. ಆಮೇಲೆ ಗೊತ್ತಾಗಿದ್ದು ಆ ಬಸ್ಸಿನ ಡ್ರೈವರ್ ಹಿಂದಿನ ದಿವಸವೂ ನಿದ್ದೆಯೇ ಮಾಡಿರಲಿಲ್ಲ, ದಿನಪೂರ್ತಿ ಬಸ್ ಓಡಿಸಿ ಆಯಾಸವಾಗಿತ್ತು ಎಂದು ಹೇಳಿಕೊಂಡಿದ್ದಾನೆ.
ಸ್ನೇಹಿತರೆ, ಈ ಘಟನೆಯಿಂದ ನಮಗೆ ತಿಳಿದು ಬರೋದು ಇಷ್ಟೇ. ಯಾವತ್ತೂ ಕೂಡ ಆಯಾಸ ಮಾಡಿಕೊಂಡು ಅರ್ಧಮರ್ಧ ನಿದ್ದೆ ಮಾಡಿ ಗಾಡಿಗಳನ್ನ ಯಾವತ್ತೂ ಓಡಿಸಬೇಡಿ. ಒಬ್ಬರೇ ಆಗಲಿ ನಿಮ್ಮ ಜೊತೆಯಾಗಲಿ ನಿಮ್ಮ ಮೇಲೆ ಭರವಸೆ ಇಟ್ಟು ಆ ಗಾಡಿಯಲ್ಲಿ ಕುಳಿತುಕೊಂಡಿರುತ್ತಾರೆ. ಎಷ್ಟೋ ಜನ ಬಸ್ಸಿನಲ್ಲಿ ಹೋಗುವಾಗ ನಿಮ್ಮನ್ನೇ ದೇವರು ಎಂದುಕೊಂಡು ತಮ್ಮ ಜೀವವನ್ನ ನಿಮ್ಮ ಕೈಗೆ ಕೊಟ್ಟು ಬಸ್ಸಿನಲ್ಲಿ ಕುಳಿತುಕೊಂಡಿರುತ್ತಾರೆ. ಡ್ರೈವರ್ ಆಗುವುದು ಒಂದು ಜವಾಬ್ದಾರಿಯುತವಾದಂತಹ ಕೆಲಸ. ಆದ್ದರಿಂದ ಗಾಡಿಗಳನ್ನು ಓಡಿಸುವಾಗಲೂ ಕೂಡ ನೀವು ಜವಾಬ್ದಾರಿಯಿಂದ ಓಡಿಸಬೇಕು. ನಿದ್ದೆ ಬಂದರೆ 10 ನಿಮಿಷ 15 ನಿಮಿಷ ನಿದ್ದೆ ಮಾಡಿ ಆಮೇಲೆ ಗಾಡಿಯನ್ನ ಓಡಿಸಿ. ಅದರಲ್ಲೂ ಬೆಳಗಿನ ಜಾವ ಸ್ವಲ್ಪ ಹುಷಾರಾಗಿರಿ. ಈ ರೀತಿ ಮಾಡುವುದರಿಂದ ನಿಮಗೂ ತೊಂದರೆ ಆಗುವುದಿಲ್ಲ, ಬೇರೆಯವರಿಗೂ ತೊಂದರೆ ಆಗುವುದಿಲ್ಲ.